ಬೆಂಗಳೂರಿನ ಕುಲಶೇಖರದಲ್ಲಿರುವ ವೀರನಾರಾಯಣ ದೇವಸ್ಥಾನದಲ್ಲಿ ಫೆಬ್ರವರಿ 12ರಿಂದ ವರ್ಷಾವಧಿ ಜಾತ್ರಾ ಮಹೋತ್ಸವ ಮತ್ತು ಕುಂಭ ಮಹೋತ್ಸವ ಸಂಭ್ರಮ ಸಡಗರದಿಂದ ನೆರವೇರಿದೆ. ಈ ಸಂದರ್ಭ ಏಕಾಏಕಿ ನಾಗರಹಾವೊಂದು ಪ್ರತ್ಯಕ್ಷವಾಗಿ ನೆರೆದಿದ್ದ ಭಕ್ತರಲ್ಲಿ ಅಚ್ಚರಿಯನ್ನ ಮೂಡಿಸಿದೆ. ಕುಂಭ ಮಹೋತ್ಸವದ ನಾರಾಯಣ ಹೃದಯ ಹೋಮ ನಡೀತಾ ಇರುವಂತಹ ಸಂದರ್ಭ ಶ್ರೀ ಕ್ಷೇತ್ರದ ರಥದ ಕೊಠಡಿಯಲ್ಲಿ ಕೆಲಕಾಲ ನಾಗರಹಾವು ಕಾಣಿಸಿಕೊಂಡಿತು. ಇನ್ನು ಪೂಜೆಯ ಸಂದರ್ಭ ಗೋಚರವಾದಂತಹ ಈ ನಾಗರ ಹಾವನ್ನು ನೋಡಲು ಭಕ್ತರು ಮುಗಿಬಿದ್ದಂತಹ ಘಟನೆಯೂ ಕೂಡ ನಡೆಯಿತು. Batu naik. ओम नमो नागराजाय।
नमो नागराजाय वरदायकं विनम्र श्रीखजन వైపు తగిలేట్టు विघ्नाशकं प्रणमामि गणनायकम् వైపు తగిలేట్టు उषित चंद्रकांतम्